ಬಂಟ್ವಾಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಪೂರ್ಣಗೊಳ್ಳುತ್ತಾ ಬಂದಿದ್ದು, ಈ ಕಾಮಗಾರಿ ಆರಂಭಗೊಂಡು ಇಂದಿನವರೆಗೆ ಅಂದರೆ 4-5 ವರ್ಷಗಳಿಂದ ಜನರು ಮತ್ತು ವಾಹನ ಸವಾರರು ಅನುಭವಿಸಿದ ಸಂಕಷ್ಟಗಳು ಅಷ್ಟಿಷ್ಟಲ್ಲ. ಆಯಾ ಪರಿಸರದ ಜನರು ಮತ್ತು ವಾಹನ ಸವಾರರು ಅದೆಷ್ಟೇ ಸಂಕಷ್ಟ ಪಟ್ಟರೂ ಕ್ಯಾರೆಯನ್ನದ ಗುತ್ತಿಗೆ ವಹಿಸಿಕೊಂಡ ಕೆಎನ್ಆರ್ ಕಂಪನಿಯು ತಮಗೆ ಮನಸ್ಸು ಬಂದಂತೆ ಕೆಲಸ ಮಾಡ್ತಾ ಹೋಗ್ತಿದೆ ಎಂಬ ಆರೋಪ ಸ್ಥಳೀಯ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಮಂಗಳೂರು ಕಡೆಯಿಂದ ಬಂಟ್ವಾಳದ ಮಾಣಿಪೇಟೆ ಪ್ರವೇಶಿಸಲು ಅಥವಾ ಪುತ್ತೂರು ಮೈಸೂರು ರಸ್ತೆ ಪ್ರವೇಶಿಸಲು ಬರುವಂತಹ ವಾಹನಗಳು ಮಾಣಿ ಗ್ರಾಮದ ಹಳೀರದಲ್ಲಿ ಸರ್ವಿಸ್ ರಸ್ತೆಯನ್ನು ಸೇರಬೇಕಾಗಿದ್ದು, ಈ ಸರ್ವಿಸ್ ರಸ್ತೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ. ಪ್ರವೇಶ ಪಡೆಯುವಲ್ಲಿಯೇ ಮಳೆಗಾಲದ ನೀರು ರಸ್ತೆಯಲ್ಲಿಯೇ ನಿಲ್ತಾ ಇದೆ. ಈ ಭಾಗದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಮತ್ತು ಸಂಪೂರ್ಣವಾದ ತಡೆಗೋಡೆ ನಿರ್ಮಿಸದೇ ಇರುವುದರಿಂದ ಸಮೀಪದ ನೀರೆಲ್ಲ ಸೀದಾ ಹೆದ್ದಾರಿಗೆ ಬಂದು ನಿಲ್ತಾ ಇದೆ. ಇದರಿಂದ ಶಾಲೆಗೆ ಹೋಗುವ ಮಕ್ಕಳು ಮತ್ತು ಇತರರಿಗೆ ದಿನಂಪ್ರತಿ ನೀರು ಮತ್ತು ಕೆಸರಿನ ಎರಚಾಟ ಆಗ್ತಾ ಇದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಆರೋಪ ವ್ಯಕ್ತವಾಗಿದೆ. ಸರ್ವಿಸ್ ಪ್ರವೇಶ ರಸ್ತೆಗಳಿಗೆ ಸರಿಯಾದ ಹಂಪ್ಸ್ ನಿರ್ಮಾಣ ಅನಿವಾರ್ಯತೆಯಾಗಿದ್ದು, ವಾಹನಗಳು ಬ್ರೇಕ್ಗೆ ಕಾಲೇ ಇಡದೆ ಬುಸುಗುಡ್ತಾ ಇದ್ದು ಅದೇ ವೇಗದಲ್ಲಿ ಸರ್ವಿಸ್ ರಸ್ತೆಯನ್ನ ಪ್ರವೇಶಿಸ್ತಾ ಇದೆ. ಇದು ನಡೆದುಕೊಂಡು ಹೋಗುವವರಿಗೂ ಮತ್ತು ಒಳ ರಸ್ತೆಗಳಿಂದ ಬರುವಂತಹ ವಾಹನಗಳ ಮಧ್ಯೆ ಭಾರಿ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚೇ ಇರುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಕುರುಡರಾಗದೆ ಇತ್ತ ಗಮನ ಹರಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ.